ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ನಡೆದಿದ್ದು ಅದ್ದೂರಿಯಾಗಿ ಶ್ರೀದೇವರ ಬ್ರಹ್ಮರಥೋತ್ಸವ ನಡೆದಿದೆ. ಜಾತ್ರೆಗೆ ಬಂದ ಎಲ್ಲರ ಗಮನ ಸೆಳೆದಿದ್ದು ಅಂದ್ರೆ ಬೃಹತ್ ಆಂಜನೇಯ ವೇಷ. ಪುತ್ತೂರು ಜಾತ್ರೆಯ ಅಭೂತಪೂರ್ವ ಕ್ಷಣಗಳನ್ನು ಬಳಸಿಕೊಂಡು 4 ಪುಟ್ಟ ಕಂದ ಮಕ್ಕಳಿಗೆ ನಿಧಿ ಸಂಗ್ರಹಿಸುವ ಕಾರ್ಯ ನಡೆದಿದೆ. ಬಂಟ್ವಾಳ ತಾಲೂಕಿನ ಕೆದಿಲ, ಕಡೇಶಿ ವಲಯ, ಗಡಿಯಾರ, ಪೆರ್ನೆ ಗ್ರಾಮದ ಸಂಘದ ಸ್ವಯಂ ಸೇವಕರು, ಹಿಂದೂ ಜಾಗರಣ ವೇದಿಕೆಯ ಸಕ್ರಿಯ ಕಾರ್ಯಕರ್ತರು ಜೊತೆಗೂಡಿ ಸೇವಾ ಯಜ್ಞದ ಸಂಕಲ್ಪವನ್ನ ಇಟ್ಟುಕೊಂಡು ಪುತ್ತೂರು ತಾಲೂಕಿನ 9 ವರ್ಷದ ಗಗನ್, ಕಡಬ ತಾಲೂಕಿನ 4 ವರ್ಷದ ಜಸ್ಮಿತಾ ಕೆಎಸ್, ಬಂಟ್ವಾಳ ತಾಲೂಕಿನ 21 ವರ್ಷದ ಲಾವಣ್ಯ ಹಾಗೂ ಪುತ್ತೂರು ತಾಲೂಕಿನ 14 ವರ್ಷದ ನಿಶಿತಾ ಎಂಬವರ ಚಿಕಿತ್ಸೆಗಾಗಿ ಹಣವನ್ನು ಸಂಗ್ರಹಿಸುವ ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ಸುಮಾರು 40 ಕೆಜಿ ತೂಕದ ಅತಿ ದೊಡ್ಡ ಹನುಮಂತನ ವೇಷ ಹಾಕಿ ಸೇವಾ ಕಾರ್ಯವನ್ನ ಮಾಡಿದ್ದಾರೆ. ಅನೇಕ ಭಕ್ತರು ಹಾಗೂ ಸಹೃದಯ ದಾನಿಗಳು ಸಹಾಯ ಹಸ್ತವನ್ನ ಚಾಚಿ ಮಾನವೀಯತೆ ಮೆರೆದಿದ್ದಾರೆ.